ಕಂಕಣ ಫಲ ಕೂಡಿ ಬರದಿದ್ರೆ ಈ ದೇವಸ್ಥಾನಕ್ಕೆ ಬಂದು ಪ್ರಾರ್ಥಿಸಬೇಕು. ಮದುವೆಯಾಗಿ ಬಹಳ ಸಮಯ ಸಂತಾನ ಆಗದಿದ್ರೆ ದೇವರಿಗೆ ಬಾಳೆಹಣ್ಣು ಗೊನೆಯ ಹರಕೆ ಹೇಳಬೇಕು. ವರ್ಷ ಕಳೆಯುವುದರ ಒಳಗೆ ಅನಂತ ಪದ್ಮನಾಭ ಆಶೀರ್ವದಿಸಿ ಇಷ್ಟಾರ್ಥ ನೆರವೇರಿಸುತ್ತಾನೆ. ಇಂತಹ ಪವಾಡ ಇರೋ ಕ್ಷೇತ್ರ ಇರೋದು ಕೃಷ್ಣನ ನಾಡು ಉಡುಪಿಯಲ್ಲೇ. ಉಡುಪಿಯ ಪೆಡೂರಿನ ಅನಂತ ಪದ್ಮನಾಭ ದೇವಸ್ಥಾನದ ಮುಂದೆ ಇಂದು ಜನಜಾತ್ರೆ. ಬೀದಿ ತುಂಬೆಲ್ಲ ಹೊಸದಾಗಿ ಮದುವೆಯಾದ ನವ ಜೋಡಿಗಳು ಕಾಣಿಸ್ತಾರೆ. ನೂತನ ವಧುವರರು ಅನಂತ ಪದ್ಮನಾಭನಿಗೆ ಹರಕೆ ತೀರಿಸಲು ವರ್ಷಕ್ಕೊಮ್ಮೆ ಇಲ್ಲಿಗೆ ಬರುತ್ತಾರೆ. ಪೆಡೂರಿನಲ್ಲಿ ಸಿಂಹ ಸಂಕ್ರಮಣದಂದು ಭೇಟಿ ಕೊಟ್ಟರೆ ಇಷ್ಟಾರ್ಥ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಮದುವೆಯಾದ ಹೊಸ ಜೋಡಿ ಮದುವೆ ನಂತರದ ಮಕ್ಕಳ ಜೊತೆ ಮತ್ತೆ ಆ ಜೋಡಿ ದೇವಸ್ಥಾನಕ್ಕೆ ಬರುತ್ತಾರೆ. ಜಾತ್ರೆ ಇವತ್ತು ವಿಶೇಷವಾಗಿ ಸಂಕ್ರಾಂತಿ ಅಂದರೆ ಮಧುಮಕ್ಕಳ ಜಾತ್ರೆ. ಹೊಸದಾಗಿ ಮದುವೆಯಾದಂತಹ ಪ್ರತಿಯೊಬ್ಬ ಮಧುಮಕ್ಕಳು ಸಹ ಇಲ್ಲಿಗೆ ಬಂದೇ ಬರ್ತಾರೆ. ಬೇರೆ ಬೇರೆ ಕಡೆಯವರು ಬಂದು ಶ್ರೀದೇವರ ಅನುಗ್ರಹವನ್ನು ಪಡ್ಕೊಂಡು ಹೋಗ್ತಾರೆ. ಆದ್ದರಿಂದ ಇವತ್ತು ಸಂಕ್ರಾಂತಿ, ಸಿಂಹ ಸಂಕ್ರಾಂತಿ ಬಹಳ 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 ವಿಶೇಷವಾದಂತಹ ಸಂಕ್ರಾಂತಿ. ಇವತ್ತು ನೋಡಿದ್ರೆ ಬಹಳ ಖುಷಿಯಾಗುತ್ತೆ. ಬೆಳಿಗ್ಗಿನ ಜಾವನೆ 3-3:30 ಬೇರೆ ಬೇರೆ ಕಡೆಯಿಂದ ಬಂದಂತಹ ಭಕ್ತರು ಇಲ್ಲಿ ಬಂದು ಮಧುಮಕ್ಕಳು ಮತ್ತು ಬೇರೆ ಭಕ್ತರು ಸಹ ಇಲ್ಲಿ ಬಂದು ಬಹಳ ಸಂತೋಷದಿಂದ ಆ ದೇವರ ಆಶೀರ್ವಾದವನ್ನು ಪಡ್ಕೊಳ್ತಾರೆ. ಸಂಜೆ ಅನಂತ ಪದ್ಮನಾಭ ದೇವರಿಗೆ ಬಾಳೆಹಣ್ಣು ಅಚ್ಚುಮೆಚ್ಚು. ನವ ಮತ್ತು ಹಿರಿಯ ದಂಪತಿ ಹಣ್ಣು ಮತ್ತು ಹೂವನ್ನ ಹರಕೆಯಾಗಿ ಅರ್ಪಿಸುತ್ತಾರೆ. ಸಂಕ್ರಾಂತಿಯಂದು ಸಾವಿರಾರು ಸಂಖ್ಯೆಯಲ್ಲಿ ನವ ವಿವಾಹಿತರು ಅವರ ಕುಟುಂಬಸ್ಥರು ಕಿಕ್ಕಿರಿದು ತುಂಬಿಕೊಳ್ಳುತ್ತಾರೆ. ಹೂವು ಬಾಳೆಹಣ್ಣು ಹೊತ್ತು ದೇವಸ್ಥಾನಕ್ಕೆ ಬಂದು ಪೂಜಿಸುತ್ತಾರೆ. ಇಂದು ತಿರುಪತಿ ವೆಂಕಟರಮಣ ಸ್ವಾಮಿಗೆ 7 ಬೆಟ್ಟ ಇಳಿದು ಪೆಡೂರಿಗೆ ಬಂದು ನೆಲೆಸುತ್ತಾನೆ ಎಂಬ ನಂಬಿಕೆ ಇದೆ. ಅನಂತ ಪದ್ಮನಾಭ ದೇವರು ಬಾಳೆಹಣ್ಣಿಗೆ ಒಲಿಯುವ ದೇವರು ಅಂತ ಪ್ರತೀತಿ ಇದೆ. ದೂರದ ಊರುಗಳಿಂದಲೂ ಭಕ್ತರು ಬಂದು ಹರಕೆಯನ್ನ ತೀರಿಸುತ್ತಾರೆ. ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿದೆ. ಪೆರಡೂರಿನ ಅನಂತ ಪದ್ಮನಾಭ ದೇವಸ್ಥಾನ ಪ್ರತಿ ವರ್ಷ ನಡೆಯುವ ಹಾಗೆ ಸಿಂಹ ಸಂಕ್ರಾಂತಿಯ ವಿಶೇಷ ದಿನ. ಸಂಕ್ರಾಂತಿ ಹೇಳಿದರೆ ಸೂರ್ಯನನ್ನು ಆರಾಧನೆ ಮಾಡುವ ದಿನ ಅಂತೇಳಿ. ಆದರೆ ಇಲ್ಲಿ ಸೂರ್ಯನಿಗೆ ದೇವರು ಎಲ್ಲೂ ಇಲ್ಲದ ಕಾರಣ ಲಕ್ಷ್ಮೀನಾರಾಯಣ ಸೂರ್ಯಾಂತರ್ಯಾಮ ಲಕ್ಷ್ಮೀನಾರಾಯಣನ ಆರಾಧನೆ ಮಾಡುವಂಥ ದಿನವನ್ನು ಸಂಕ್ರಾಂತಿ ಅಂತ ಹೇಳ್ತೇವೆ. ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವಂಥ ದಿನ. ಸೂರ್ಯ ಇಲ್ಲದೆ ಜಗತ್ತನ್ನು ನಾವು ನೆನೆಸಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ವಿಶೇಷವಾದ ದಿನವನ್ನು ಇಲ್ಲಿ ಆರಾಧನೆ ಮೂಲಕ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಸಂತಾನ ಪ್ರಾಪ್ತಿಯಾಗಬೇಕಾದ್ರೆ ಪೆರಡೂರಿನ ಅನಂತ ಪದ್ಮನಾಭನ ಮೊರೆ ಹೋಗ್ತಾರೆ. ಪುಷ್ಕರಣಿಯಲ್ಲಿ ತೀರ್ಥಸ್ನಾನ ಮಾಡುವುದು ಇಲ್ಲಿನ ಮತ್ತೊಂದು ವಿಶೇಷತೆ. ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ದೇವಸ್ಥಾನ ದಂಪತಿಗಳಿಂದ ತುಂಬಿಕೊಂಡಿರುವುದು ಇಲ್ಲಿನ ಮತ್ತೊಂದು ವಿಶೇಷತೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.